ನಗರಸಭೆಯಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮೀಟಿಂಗ್ ಮಾಡಿ ನಿಮಗೆ ತೆರವು ಮಾಡಲಿಕ್ಕೆ ಜಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದಾಗಿ 5 ದಿನ ಆಯಿತು. ನೀವು ಈಗ ಈ ಭಾಗದ ಜನರ ಜೀವನ ಚೆಲ್ಲಾಟ ಆಡುತ್ತಿದ್ದೇವೆ. ಸುಮ್ಮನಿದ್ರೆ ನಾವು ಮೂರ್ಖರಾಗ್ತೇವೆ. ಈಗ ಮೀಟಿಂಗ್ಗೆ ನಿಮಗೆ ಪಂಚಾಯತ್ಗೆ ಸಂಬಂಧಪಟ್ಟ ನೀವು ಮೀಟಿಂಗ್ ಮಾಡಿ ನಾವು ಗಟ್ಟಿಗೆ ಮಧ್ಯ ಪ್ರವೇಶ ಮಾಡಿದ್ವಿ. ಆದರೆ ಕಸವನ್ನು ಅಲ್ಲಿ ನೀವು ತಂಪು ಮಾಡಿ ಇದರಲ್ಲಿ ಊಟದ್ದು 100ಕ್ಕೆ 100 ತಂಪು. ಅದರಿಂದಾಗಿ ಸೀಪೇಜ್ ಆಗಿ ಎಲ್ಲ ಮನೆಗಳಿಗೆ ಬಾವಿಗಳಿಗೆಲ್ಲ ಸಮಸ್ಯೆಗಳಾಗ್ತದೆ. ಅದೇ ಪೀಳಿ ಆಗಿದ್ದುಕೊಂಡು ಈಗ ಡೆಂಗು ಮಲೇರಿಯಾ ಬರುವ ಸಂದರ್ಭದಲ್ಲಿ ಆಲ್ರೆಡಿ ನಾನು DC ಹೇಳಿದರೆ DC ತೆರವು ಮಾಡಲಿಕ್ಕೆ ಈಗ ಪಂಚಾಯತ್ ಸಭೆ ಮಾಡಬೇಕಂತ ಹೇಳಿದೆ. ಅದನ್ನು ಉಳಿಸಲಿಕ್ಕೆ ಪಂಚಾಯತ್ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ನೀವು ಇಡೀ ಪಂಚಾಯತ್ ಜವಾಬ್ದಾರಿ ತಗೊಳ್ಬೇಕು. ನಾಳೆ ಆರೋಗ್ಯ ಸಂಬಂಧಪಟ್ಟ ವ್ಯತ್ಯಾಸಗಳಾದರೆ ಎಲ್ಲರ ನಿಮ್ಮ ಮನೆಗೆ ಹೋಗಿ ಕೂಡಿಸ್ತೇವೆ. ಇಲ್ಲದ್ರೆ ನೀವು ಅದನ್ನು ಕ್ಲಿಯರ್ ಮಾಡಬೇಕು. ಮತ್ತು ನಿಮ್ಮ ಈ ಆಡಳಿತದಲ್ಲಿನ ವ್ಯತ್ಯಾಸಗಳಾಗುವುದಿಲ್ಲ. ಕಾನೂನಾತ್ಮಕವಾಗಿ ನಾವು ಕಾನೂನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಅಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅವ್ಯವಹಾರ ಅಂತ ನಾವು ಬೇರೆ ರೀತಿಯಲ್ಲಿ ಸದಸ್ಯರಿದ್ದರೆ ನಮ್ಮ ನಾಗರಿಕರು ಸೇರಿಕೊಂಡು ಹೋರಾಟ ಮಾಡ್ತೀವಿ. ಕಸಗೆ ಸಂಬಂಧವನ್ನು ಪರ್ಟಿಕ್ಯುಲರ್ ಆಗಿ ಇವತ್ತು ಕಸಗೆ ಸಂಬಂಧಪಟ್ಟ ಇವತ್ತು ಸಾಯಂಕಾಲ ಒಳಗೆ ತೆರವು ಆಗದಿದ್ದಲ್ಲಿ ನಾವು ಕಸವನ್ನು ತಂದು ಪಂಚಾಯತ್ಗೆ ಇಡಬೇಕಾಗ್ತದೆ. ಅದಕ್ಕೆ ಇಂಥ ಉಡುಪಿ ಅಂತ ಪ್ರದೇಶದಲ್ಲಿ ಅಷ್ಟು ಪೀಸ್ಫುಲ್ ಆಗಿರುವ ಎಜುಕೇಟೆಡ್ ಇರುವ ಜಾಗದಲ್ಲಿ ಈ ರೀತಿಯ ಪಂಚಾಯತ್ ಮೀಟಿಂಗ್ ನಡೆಸಬೇಕಂದ್ರೆ ಅದರಲ್ಲಿ ಕೂಡ ಮತ್ತೆ ಮೆಂಬರ್ಸನ್ನು ಅವರು ಹೊರಗೆ ದಬ್ಬುವುದು ಅದೆಲ್ಲ ಸರಿಯಲ್ಲ. ವೋಟ್ ಡಿಕ್ಲೇರ್ ಆದ ಟೈಮಲ್ಲಿ ನೀತಿ ಸಂಹಿತೆ ಜಾರಿ ಇರುವ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದವರು ಯಾವುದೇ ಒಂದು ಸಾಮಾನ್ಯ ಸಮಯಕ್ಕೆ ಇಡದೆ ನಾನು ಉಪಾಧ್ಯಕ್ಷ ನನ್ನ ಮೂಲಕ ತರದೆ ಬಾಡಿಯಲ್ಲಿ ನಿರ್ಣಯ ಆಗದೇ 50ರಿಂದ 60 ಲೋಡು ಕಸವನ್ನು ಹೊಂಡ ಮಾಡಿ JCBಯಲ್ಲಿ ಹೊಂಡ ಮಾಡಿ ಯಾವುದೇ ಒಂದು ನಿರ್ಣಯ ಇಲ್ಲದೆ ಆ್ಯಕ್ಷನ್ ಪ್ಲಾನ್ ಇಲ್ಲದೆಯೂ ಅದನ್ನು ಹೊಂಡ ಮಾಡಿ ಮುಚ್ಚಿರುತ್ತಾರೆ. ಅದೇ ನಂತರ ಅದೇ ಬೆಳವಣಿಗೆಯಲ್ಲಿ ಹೋದ ಸಾಮಾನ್ಯ ಸಭೆಯಲ್ಲಿ ಅವರು 2,40,40,000 ರೂಪಾಯಿ ಬಿಲ್ಲನ್ನು ಇಟ್ಟಿದ್ದಾರೆ. ಆವಾಗ ನಮ್ಮ ಸದಸ್ಯರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಕ್ಕೆ ಯಾಕೆ ನೀವು ಸಾಮಾನ್ಯ ಸಭೆಯಲ್ಲಿ ಇಡದೆ ಇಂಥ ಒಂದು ದೊಡ್ಡ ಇದನ್ನು ನಿರ್ಣಯ ತೆಗೆದುಕೊಂಡಿದ್ರಿ, ಮತ್ತು ಅಲ್ಲಿ ಗ್ರಾಮಸ್ಥರ ಏನು ತುಂಬ ಸಮಸ್ಯೆ, ಗ್ರಾಮಸ್ಥರು ಅದನ್ನು ಅಲ್ಲಿ ಕಸ ಊತದ್ದನ್ನು ಆಕ್ಷೇಪಣೆ ಪಡ್ತಾ ಇದ್ದಾರೆ, ಯಾಕೆ ನೀವು ಈ ಥರ ಮಾಡಿದಿರಿ ಅಂತ ಕೇಳಿದ್ದಕ್ಕೆ ನಾವು ಏಕಪಕ್ಷ ಇಲ್ಲ ನಾನು ಮಾಡಿದ್ದೇನೆ ಇದು ಬಿಲ್ಲಿಗೆ ನೀವು ಒಪ್ಪಿಗೆ ಕೊಡಿ ಅಂತ ಮಾತಾಡಿದ್ರು. ಅದಕ್ಕೋಸ್ಕರ ನಾವು 13 ಸದಸ್ಯರು ಆವಾಗ ನಾವು ಬಹಿಷ್ಕರಿಸಿ ನಂತರ ಅದನ್ನು ನಾವು DC ಅವರ ಗಮನಕ್ಕೆ ಮತ್ತು ಮೇಲಧಿಕಾರಿ ಗಮನಕ್ಕೆ ನಾವು ತಂದಿದ್ದೇವೆ. ಅದೇ ಪ್ರಕಾರ ಮೇಲಧಿಕಾರಿ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮತ್ತು ತಾಲೂಕು ಪಂಚಾಯತಿಯಿಂದ ಮತ್ತು ಪಂಚಾಯತಿಯವರಿಂದ ವತಿಯಿಂದ ಅಲ್ಲಿ ನಾವು ಸ್ಪಾಟಿಗೆ ಹೋಗಿದ್ದೇವೆ. ಮೊನ್ನೆ ಒಂದು ದಿವಸ ಒಂದು 10-15 ದಿವಸ ಹಿಂದಿನ ಕಥೆ. ಆಗ ಹೋದಾಗ ಇವರು ಏಕಪಕ್ಷ ಇವರು ಮತ್ತು ಇವರ ಗಂಡ ಬಂದು ಅಲ್ಲಿ ಮಾತಾಡಿಕೊಂಡು ಇಲ್ಲಿ ನಡೆದುವಂಥ ಸದಸ್ಯರವರು ಏನು ಚಿಕ್ಕ ಮಟ್ಟದ ಘರ್ಷಣೆ ಆದದಕ್ಕೆ ಮಾತುಕತೆಯಲ್ಲಿ ಆದ ವಿಷಯಕ್ಕೋಸ್ಕರ ಮರುದಿವಸವರು ಜಾತಿಯಿಂದಲೇ ಕೇಸನ್ನು ಹಾಕಿರುತ್ತಾರೆ. ಸುಳ್ಳು ಕೇಸ್ ದಾಖಲೆ ಮಾಡಿ ಜಾತಿಯಿಂದ ಕೇಸ್ ಹಾಕಿದ್ದಾರೆ. ಆನಂತರ ಅವರಿಗೆ ಇನ್ನೂ ಮತ್ತೆ ಅದೇ ನಂತರ ಮತ್ತೆ ಅವರ ಬೆಂಬಲಿತ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಆನಂತರ ಈಗ ಸಾಮಾನ್ಯ ಸಭೆಯನ್ನು ಯಾರದ ಅನುಮತಿಯಲ್ಲಿ ನಾನು ಉಪಾಧ್ಯಕ್ಷರೆಂದು ಕೇಳದೆ ಸಾಮಾನ್ಯ ಸಭೆ ಇಟ್ಟಿದೆ. ಅದಕ್ಕೆ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೇನೆ. ಯಾಕಂತ ಹೇಳಿದ್ರೆ 3 ಸದಸ್ಯರಿಗೆ ಇನ್ನೂ ನಮಗೆ ಜಾಮೀನು ಸಿಕ್ಕಲಿಲ್ಲ, ಅಂದರೆ ನ್ಯಾಯಾಲಯದಲ್ಲಿ ಸಿಕ್ಕಲಿಲ್ಲ. ಅಷ್ಟರ ಬೇಗ ನಾವು ಈಗ ಕೋರಮ್ ಆಗೋದಿಲ್ಲ, ಯಾಕೆ ನೀವು ಈ ಥರ ಇದು ಇಡ್ತೀರಿ ಅಂತ ಹೇಳಿದ್ದಕ್ಕೆ ಅವರೊಟ್ಟಿಗೆ ಕುಮ್ಮಕ್ಕೆಲ್ಲ ಕಾಂಗ್ರೆಸ್ನವರ ಕುಮ್ಮಕ್ಕಿಂದ ಅವರೀಗ ಸಾಮಾನ್ಯ ಸಭೆ ಇಟ್ಟಿದ್ದಾರೆ. ಆಯಿತು, ನಾವೀಗ ಸೇರಿದ 10 ಜನಗಳು ಇವತ್ತಿನ ಸಾಮಾನ್ಯ ಸಭೆಗೆ ನಾವು ಹೋಗಿದ್ದೇವೆ. ಸಾಮಾನ್ಯ ಸಭೆಗೆ ಹೋಗಿ ನಾವು ಅಲ್ಲಿ ಅವರ ಹತ್ರ ನ್ಯಾಯಯುತವಾಗಿ ನಮಗೆ ನ್ಯಾಯ ಕೊಡಿ, ನೀವು ಒಂದೇ ಸಾಮಾನ್ಯ ಸಭೆಯಿಂದ ಮುಂದೂಡಿ, ಇಲ್ಲದ ಜನಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದಕ್ಕೆ ಅವರೆಲ್ಲ ಕಾಂಗ್ರೆಸ್ನವರಿಗೆ ಸೇರಿಕೊಂಡು ನಮ್ಮ ಪುರುಷ ಯಾರು ನಮ್ಮ ಸದಸ್ಯರಿದ್ದಾರೆ ಮತ್ತು ಮಹಿಳಾ ಸದಸ್ಯರ ಮೇಲೆ ನಮ್ಮನ್ನು ದೂಡುವಂಥ ಕೆಲಸ ಮಾಡಿದೆ. ಅದೇ ನಮ್ಮ ಕೆಲವು ಮಹಿಳಾ ಸದಸ್ಯರಿಗೆ ಗಾಯಗಳಾಗಿವೆ, ಇಲ್ಲಿ ಹಲ್ಲೆ ಮಾಡಿ ಹೊಡೆದಾರೆ. ಈಗ ಅಲ್ಲಿ ಮೇಲ್ಕಣ್ಣಿಗೆ ನಿಂತುಕೊಂಡು ಅವರು ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ಈಗ ಸಾಮಾನ್ಯ ಸಭೆಯನ್ನು ನಡೆಸಿದ್ದಾರೆ. ಇವತ್ತು ನ್ಯಾಯ ಕೇಳಲಿಕ್ಕೆ ಬಂದದ್ದು ಯಾಕಂತ ಹೇಳಿದ್ರೆ ಅಧ್ಯಕ್ಷರಾಗಿ ಅವರು ಜನಪ್ರತಿನಿಧಿಗಳ ಮೇಲೆ 3 ಜನರ ಮೇಲೆ ಸುಳ್ಳು ಕೇಸು ದಾಖಲಿಸಿದ್ದಾರೆ. ಅದು ಪ್ರಕರಣ ನ್ಯಾಯಾಲಯದಲ್ಲಿದೆ. ಇವರು ಅದರ ಮುಂಚೆ ಮೀಟಿಂಗ್ ಇಟ್ಟಿದ್ದಾರೆ. ಅದಕ್ಕೆ ನಾವು ನ್ಯಾಯ ಕೇಳಲಿಕ್ಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಮುಂದುವರಿಸಿ ನಂತರ ನೀವು ಮೀಟಿಂಗ್ ಮಾಡಿ ಅಂತ, ಬೇರೆ ಯಾವುದು ಬೇಡಿಕೆ ಇಲ್ಲ ನಮ್ಮದು. ನಂತರ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ನೀವು ಮಾಧ್ಯಮದಲ್ಲಿ ಇರ್ತೀರಿ, ಹೊರಗಡೆ ಪ್ರತಿಭಟನೆ ಆಗ್ತದೆ. ಇವರು ಮುಂಚೆ 8 ದಿವಸ ಮುಂಚೆಗಳು ಬಂದು ಇದೇ ಪ್ರತಿಭಟನೆ ಮಾಡಿದ್ದಾರೆ. ಹೆಚ್ಚೇನು ಉತ್ತರ ಇಲ್ಲ. MLAಗಳು 2 ಸಾರಿ ಹೇಳಿದ್ದಾರೆ, ನಾನು ಅಮೌಂಟ್ ಕೊಡ್ತೇನೆ, ನಾನು ವ್ಯವಸ್ಥೆ ಮಾಡ್ತೇನೆ, ನೀವು ತೆಗೀರಿ ಅಂತ. ಅದಕ್ಕೂ ಅವರು ಒಪ್ಪುವುದಿಲ್ಲ. ಈಗಂತೇಳಿ ಹಠ ಸಾಧಿಸ್ತಿದ್ದಾರೆ. ಸರ್ವಾಧಿಕ ಧೋರಣೆಯಲ್ಲಿ ಅಧ್ಯಕ್ಷರು ಮಾಡ್ತಿದ್ದಾರೆ. ಎಲ್ಲರಿಗೂ ಊರಿನವರು ಸಮಸ್ಯೆ ಆಗಿದೆ. ಬದಿಯ ಬಾವಿಗಳೆಲ್ಲ ಹಾಳಾಗಿದೆ. ಅದರ ರಿಪೋರ್ಟ್ ಕೂಡ ಉಂಟು. ಬೇಲ್ ಆಗಲಿಲ್ಲ, ಪ್ರೊಸೆಸ್ಸಲ್ಲಿ ಉಂಟು. ಯಾಕಂದರೆ ನ್ಯಾಯಾಲಯದ ಪ್ರಕರಣ ತಮಗೆ ಗೊತ್ತಿರುತ್ತೆ. ಇಲ್ಲ, ಈ ಪ್ರಕ್ರಿಯೆಯನ್ನು ಅವರಿಗೆ ಮಾಡುವುದಿಲ್ಲ. ಅವರಿಗೆ ಅವಕಾಶ 10 ದಿವಸದಿತ್ತು, ಅದು ಮಾಡಲಿಲ್ಲ. ಅವರು ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಬೇರೆ MLA ಅವರನ್ನು ಮಾಡ್ಬೋದು, ಅವರನ್ನು ಕರೆಸ್ತೇವೆ ನಾವು.
ಅವರು ಸಾಮಾನ್ಯ ಸಭೆಯಲ್ಲಿ ನ್ಯಾಯ ಕೇಳಿದ್ದಕ್ಕೆ ಅಲ್ಲಿ ಸತೀಶ್ ನಾಯ್ಕರು ಮತ್ತು ಪ್ರಕಾಶ್ ಶೆಟ್ಟರು ಸುರೇಶ್ ನಾಯ್ಕರು ಸೇರಿ ನಮ್ಮ ಪುರುಷ ಸದಸ್ಯರನ್ನು ತಳ್ತಾ ಇದ್ರು. ನಾವು ಅಲ್ಲಿ ನಿಂತ್ಕೊಂಡಿದ್ದಾಗ ನಾವು ಹೆಂಗಸರಂತ ನೋಡಿದೆ, ನಮ್ಮ ಕೈ ಹಿಡಿದು ತಳ್ಳಿ ಕೈ ಊದ್ಕೊಂಡು ಹಾಂ ಅಧ್ಯಕ್ಷರ ಹತ್ರ ನ್ಯಾಯ ಕೇಳಲಿಕ್ಕೆ ಹೋಗಿ ನಮ್ಮ ಸದಸ್ಯರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಧ್ಯಕ್ಷರು. ಜಾತಿ ನಿಂದನೆ ಬಗ್ಗೆ, ಜಾತಿದು ಬೆನಿಫಿಟ್ ತಗೊಂಡು ಜಾತಿ ನಿಂದನೆ ಕೇಸ್ ಹಾಕಿದ್ದಾರೆ. ಆ ಬಗ್ಗೆ ನಾವು ನಮ್ಮ ಸದಸ್ಯರು ಇವಾಗ ತೀರ್ಮಾನ ಆಗೋದಕ್ಕೆ ಆದಮೇಲೆ ಸಾಮಾನ್ಯ ಸಭೆ ಇಡಿ ಅಂತ ಮನವಿ ಮಾಡಿದರೆ ಅಧ್ಯಕ್ಷರು ರೌಡಿಸಮ್ ಥರ ಮಾಡಿ ಕಾಂಗ್ರೆಸ್ ಬೆಂಬಲ ತಮ್ಮ ಸದಸ್ಯರ ಮೇಲೆ ಸೇರಿಕೊಂಡು ಬಿಟ್ಟು ವಿಷ್ಣುನಗರ ಗ್ರಾಮಸ್ಥರು ನಾವು ಸುಮಾರು 43-44 ವರ್ಷದಿಂದ ಅಲ್ಲಿ ನಾವು ವಾಸವಾಗಿದ್ದೇವೆ. ನಮ್ಮ ಮನೆಯ ಬದಿಯಲ್ಲಿ ಸುಮಾರು ಒಂದು 10-15 ಮನೆ ಆ ಒಂದು ಮದಗದ ಬದಿಯಲ್ಲಿ ಬರ್ತದೆ. ಅಂದರೆ ಈ ಹಿಂದೂ ರುದ್ರಭೂಮಿಗೆ ಹೊಂದಿಕೊಂಡು ಅಲ್ಲಿ ಈ ಘನ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಪಂಚಾಯತ್ನವರು. ಆ ಪಂಚಾಯತ್ನ ಮೂಲಕ ಸ್ಥಾಪಿಸಿದಂತಹ ಆ ಒಂದು SLR ಘಟಕದಲ್ಲಿ ಹಸಿ ಕಸ ಒಣಕಸವನ್ನು ಮೊದಲು ತೆಗೆದುಕೊಳ್ತಿದ್ರು. ಆದರೆ ಅಲ್ಲಿಂದ ಅದನ್ನು ವಿಲೇವಾರಿ ಮಾಡ್ತಾಯಿದ್ರು. ಈಗ ಅದನ್ನು ವಿಲೇವಾರಿ ಮಾಡೋದಿಲ್ಲ. ಅದನ್ನು ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ಸಾಧಾರಣ ಈ ಪಂಚಾಯತ್ನದ್ದು ಈಗಿನ ಅಧ್ಯಕ್ಷರು ಅದನ್ನು ಯಾರಿಗೂ ಸಹ ಗಮನಕ್ಕೆ ತರದೆ, ನಮ್ಮ ಪಂಚಾಯತ್ನ ಗಮನಕ್ಕೆ ತರದೆ ಆ ಒಂದು ಘಟಕದಲ್ಲಿ ಅದನ್ನು ಎಷ್ಟೋ ಸಾಧಾರಣ ಲೋಡ್ಗಟ್ಟಲೆ ತ್ಯಾಜ್ಯವನ್ನು, ಹಸಿ ತ್ಯಾಜ್ಯವ ಬಹುಶಃ ಒಣ ತ್ಯಾಜ್ಯವೂ ಕೂಡ ಲೋಡ್ಗಟ್ಟಲೆಯನ್ನು ಹೂತಿಟ್ಟಿದ್ದಾರೆ. ಅದು ಹೂತಿಟ್ಟು ಅದರ ಹತ್ತಿರದಲ್ಲೇ ಒಂದು ಈ ನಮ್ಮ ನೀರು ಸರಬರಾಜಿಗೆ ಇಡೀ ಗ್ರಾಮಕ್ಕೆ 4 ವಾರ್ಡಿಗೆ ಸರಬರಾಜಾಗುವಂತಹ ನೀರಿಗೆ ಅಲ್ಲಿ ಬೋರ್ವೆಲ್ ಒಂದು ಮಾಡಿದ್ದಾರೆ. ಆ ಬೋರ್ವೆಲ್ಗೆ ಆ ತ್ಯಾಜ್ಯದ ನೀರು ಅಲ್ಲಿ ಹೂತಿಟ್ಟ ತ್ಯಾಜ್ಯದ ನೀರು ಅಲ್ಲಿ ಎಕ್ವನ್ಮೆಂಟ್ ಆಗಿ ಉಂಟಲ್ಲ, ಮಿಕ್ಸ್ ಆಗಿದೆ. ಹೌದು, ಮಿಕ್ಸ್ ಆಗಿ ಬಹುಶಃ ಈಗ ಅದು ಆ ನೀರು ಕುಡಿಯಲಿಕ್ಕೆ ಯೋಗ್ಯವಲ್ಲ. ಇವರು ಹೇಳ್ಬೋದು ಕುಡಿಯಲಿಕ್ಕೆ ಯೋಗ್ಯವಾಗಿರ್ಬೋದು, ಆದರೆ ಅದು ಯೋಗ್ಯವಾಗುವುದಿಲ್ಲ ಕುಡಿಯಲಿಕ್ಕೆ. ಯಾಕೆಂದರೆ ಹೇಳಿ ಬೆಳಿಗ್ಗೆ ನಾವು ಪೂರ್ತಿ ರಿಮೂವ್ ಮಾಡಬೇಕಲ್ಲ ಇಡೀ. ಹೌದೌದು, ಅದು ಅಂದರೆ ಅದು ನಮಗೆ ಅಲ್ಲಿ ಆ ಕಸವನ್ನು, ಅದು ಹೂತಿಟ್ಟ ಕಸವನ್ನು ತೆಗಿಬೇಕು. ನಾವು 10 ದಿನ